ಸ್ಮಾರ್ಟ್ ಪ್ಲಾನೆಟ್ ನಿವಾಸಿ ಕೊರೋನಾ ಸೋಂಕಿತ ವ್ಯಕ್ತಿ ಇತ್ತ ಗುಣ ಆದ ಶುಕ್ರವಾರ ಬೈಯಗ್ ಆಸ್ಪತ್ರೆ ಡಿಸ್ಚಾರ್ಜ್ ಆತೇರು ಅಡೆಗ್ ಒರಿ ಸೋಂಕು ದೃಢ ಆದ ಒಟ್ಟು ಸಂಖ್ಯೆ 13ಕ್ಕೆ ಏರ್ದು ಒರಿ ಬೈಯಗ್ ಬಿಡುಗಡೆ ಆಪನಡೆಗ್ ಚಿಕಿತ್ಸೆ ನನ ಪೆರಪ 3 ಜನ ದುಂಬರಿದರು. ದೆಹಲಿದ ತಬ್ಲಿಕ್ಗೆ ಪೋದು ಬೈದಿನಾರ ಪಂಪಿನ ಹಿನ್ನೆಲೆಡ್ ಏಪ್ರಿಲ್ 1 ತಾರೀಕಿಗೆ ಸ್ಮಾರ್ಟ್ ಪ್ಲಾನೆಟ್ದ ವ್ಯಕ್ತಿನ ಪರೀಕ್ಷೆಗಾದ ಲೆತಂದು ಬೋದಿತ್ತೇರು. ಸುರುತ ಹಂತದ ಪರೀಕ್ಷೆಡೆ ಕೋವಿಡ್-19 ವೈರಸ್ ಪಾಸಿಟಿವ್ ಬತ್ತಿ ನಡೆದಾತ್ರ ಇಂಬೆರೇನು ಕೊರೋನಾ ನಿಗಾ ಘಟಕದ ಚಿಕಿತ್ಸೆಗೆ ಪಾಡ್ದಿತ್ತೇರು. ಇತ್ತ 15 ದಿನದ ಚಿಕಿತ್ಸೆಯನ್ನು ಮುಗಿತದು. ಕೊರೋನಾ ಪರೀಕ್ಷೆಯ ನೆಗೆಟಿವ್ ವರದಿ ಬತ್ತಿನ ಹಿನ್ನೆಲೆಡು ಶುಕ್ರವಾರ ಬೈಯಗ್ ಇಂಬೆರೇನು ವೆಲ್ಲಾಕ್ ಸರ್ಕಾರಿ ಆಸ್ಪತ್ರೆದು ಡಿಸ್ಚಾರ್ಜ್ ಮಾಡ್ತದೇರು. ಸರ್ಕಾರಿ ಆಂಬ್ಯುಲೆನ್ಸ್ಡ್ ಸ್ಮಾರ್ಟ್ ಪ್ಲಾನೆಟ್ಗೆ ಬತ್ತಿನ ಇಂಬೆರೇನು ಸ್ಮಾರ್ಟ್ ಸಿಟಿ ಬೊಕ್ಕ ಸ್ಮಾರ್ಟ್ ಪ್ಲಾನೆಟ್ದ ನಿವಾಸಿಲು ತಾಟಿ ಬೊಟ್ಟುದು ಎದ್ಕೊಂಡು ತಂಕಲ್ನ ಖುಷಿನ ವ್ಯಕ್ತಪಡಿಸಾದು ನನ್ನ 14 ದಿನ ಇಲ್ಲದೊಲೈದ ಕ್ವಾರಂಟೈನ್ ಉಪ್ಪುಡಾಯಿನ ಇಂಬೇರು ಪೂರ್ತಿ ಗುಣ ಆವಡು ಪಂಡದು ಹಾರೈಸಾಯರು. सलीम भाई थोड़ा इधर. सलीम भाई सलीम भाई सलीम भाई तंक देवरना अनुग्रह कोरोना सिख दाल बैदीजी वेल्लाक सरकारी आस्पत्रे डॉक्टर नकलु नर्स नकलु परिचारकेरु पोर्लुडे तूवंदेरु पोलीस अधिकारिगळ तंक दिंजे सहकार कोर्तेरु पंडद चिकित्से पूरैसाद गुण आद बत्तिन स्मार्ट प्लानेट दार तेरिपाद तंक सहकार कोरन मात्रेगळ सोल्मे संदायरु. बिस्मिल्लाहिर रहमानिर रहीम. वल अस्र इन्नल इंसान लफी खुस्र इल्लल लजीना आमनु वामिलु वतवासुल हक वतवासुल. ಈ ನಮ್ಮ ಈ ಡ್ಯೂಟಿ ನಮ್ಮದು ಫಸ್ಟ್. ಈಗ ಅದಕ್ಕೆ ಇಮಾಮ್ ಶಾಫಿ ರಹಮತುಲ್ಲಾಹಿ ಹೇಳ್ತಾರೆ, ಅಲ್ಲಾಹ್ ತಾಲ ಕುರಾನ್ ಶರೀಫಲ್ಲಿ ಈ ಸೂರ ಹಾಕಿದ್ರೆ ಈ ಒಂದು ಸೂರವೇ ಸಾಕು ಈ ಉಮ್ಮತ್ತಿಗಾಗಿ. ಏನು ಹೇಳ್ತಾರೆ ಅಲ್ಲ, ಪೂರ ಲೋಕದ ಜನರು ನಷ್ಟದಲ್ಲಿದ್ದಾರೆ, ಪೂರ ಲೋಕದ ಜನರು ನಷ್ಟದಲ್ಲಿದ್ದಾರೆ. ಆದರೆ 4 ಸಿಫಾತ್ ಗುಣ ನಡೆದಿದೆ, ಅವನು ನಷ್ಟದಲ್ಲಿಲ್ಲ. ಅದು ಅಂತಂತದ ಈಮಾನ್ ತರಬೇಕು. ನಬಿ ಸಲ್ಲಲ್ಲಾಹು ಹೇಳಿದಾಗ ಹಾಗೆ ಈಮಾನ್ ತರಬೇಕು. ಸೆಕೆಂಡ್, ಒಳ್ಳೆ ಅಮಲ್ ಮಾಡಬೇಕು. ಥರ್ಡ್ ಖಾಲಿ 2 ಮಾಡಿದ್ರೆ ಆಗೋದಿಲ್ಲ. ಥರ್ಡ್, ಹಕ್ಕಿನ ಕೆಲಸ ಮಾಡಬೇಕು, ದೀನಿನ ಕೆಲಸ ಮಾಡಬೇಕು. ಹಾಗಾದರೆ ಈ ರೋಗವನ್ನು ಕೊಡುವುದು ಚೀನಾವಲ್ಲ, ಇಂಡಿಯಾ ಅಲ್ಲ, ನಮ್ಮ ಒಂದು ಇಮಾನ್ ಉಂಟು, ಅಲ್ಲನ ಹತ್ರ ವಿಶ್ವಾಸ ಉಂಟು. ಏನು ಕಾಯಿಲೆ ಬರ್ತದೆ ಅದು ಅಲ್ಲನ ಮುಖಾಂತರ ಬರೋದು. ಮೊಹಮ್ಮದ್ ಸಲೀಂ ಕಂಡು ಯಾರಿಗೂ ರೋಗ ಸಾಧ್ಯ ಇಲ್ಲ. ಹಾಗಿರುವಾಗ ಅಲ್ಹಮ್ದುಲಿಲ್ಲಾ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾಷಾಲ್ಲ ನನ್ನಲ್ಲಿ ಒಳ್ಳೆ ಪ್ರೀತಿಯಲ್ಲಿ ಮಾತಾಡಿದ್ರು. ಏನು ಈ ಮಾತಲ್ಲ, ಒಳ್ಳೆ ಮಾತಾಡಿ ಮಾಷಾಲ್ಲ. ಒಳ್ಳೆ ಮತ್ತೆ ಮಾಷಾಲ್ಲ ಎಲ್ಲ ಕೆಲಸ ಹಾಸ್ಪಿಟಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರು ಮಾಷಾಲ್ಲ. ಆದರೆ ನಿನ್ನೆ ನನಗೆ ಆರೋಗ್ಯ ಇಲಾಖೆ ಫೋನ್ ಬಂತು, ಅಲ್ಲಿ ಮಾಷಾಲ್ಲ ಒಳ್ಳೆ ಟ್ರೀಟ್ಮೆಂಟ್ ಮಾಡಿ ನನಗೆ ವೆಲ್ಲಾಕಲ್ಲಿ ಮಾಷಾಲ್ಲ. ಅವರು ಒಳ್ಳೆ ಅಂದರೆ ಕೇಳ್ತಾರೆ, ನಿಮಗೆ ನೀರು ಬೇಕಾ, ಬಿಸಿ ನೀರು ಬೇಕಾ. ಮೊನ್ನೆ ರಾತ್ರಿ ನೀರು ಟಾಯ್ಲೆಟಲ್ಲಿ ಬಂದಾಯಿತು, ಆವಾಗ ಫೋನ್ ಮಾಡಿದ್ರು, ಅಪ್ಪ ಆವಾಗಲೇ ಬಂದರು ಮಾಷಾಲ್ಲ 4 ಗಂಟೆಗೆ. ಏನು ಬೇಕು ಆಗ ಬಂದರು ಮಾಷಾಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರು. ಅವ್ರು ಎಷ್ಟೊಂದು ಕಷ್ಟ ಮಾಡ್ತಾರೆ ನಮಗೆ ಇದು ಹಾಕಲಿಕ್ಕೆ, ಇದು ಹಾಡಿ ಅವರು ನಂಗೆ ನಾನು ನೋಡಿ ಅಳು ಬಂತು.
ನಮ್ಮ ಜೀವವನ್ನು ಉಳಿಸಲಿಕ್ಕೋಸ್ಕರ ಆ ನರ್ಸ್ನವರು ಆ ಡಾಕ್ಟರ್ ಎಷ್ಟು ಕಷ್ಟಪಡ್ತಾರೆ, ಹಾಂ ಮತ್ತು ಬೇವರೆಲ್ಲ ಇಳಿತಾರೆ. ನಾನು ಎಣಿಸ್ಕೊಂಡೆ ನನ್ನ ಜೀವವನ್ನು ಉಳಿಸಲಿಕ್ಕೆ ಈ ಡಾಕ್ಟರ್ನವರು ನರ್ಸ್ ಎಷ್ಟು ಕಷ್ಟ ಮಾಡ್ತಾರೆ ಈ ಜೀವ ಉಳಿಸ್ಲಿಕ್ಕೆ. ಹಾಗಾದರೆ ಲೋಕದಲ್ಲಿರುವ ಪ್ರತಿಯೊಂದು ಮನುಷ್ಯರು ನರಕದಲ್ಲಿ ಉಳಿಬೇಕು, ಅವರು ಸ್ವರ್ಗಕ್ಕೆ ಹೋಗಬೇಕು. ನಾವು ಎಷ್ಟೊಂದು ಕೆಲಸ ಮಾಡಬೇಕು ಗೊತ್ತಾಯ್ತು ನಿಮಗೆ. ನಾನು ಕೊರೋನಾದಲ್ಲೇ ಸಾಯಬಾರ್ದಂತ ನನಗೆ ಇಷ್ಟೊಂದು ಕಷ್ಟಪಡ್ತಾರೆ. ಹಾಗಾದರೆ ಒಬ್ಬ ಮನುಷ್ಯ ನರಕದಿಂದ ಉಳಿಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಬೇಕು. ಹಾಗಿರುವಾಗ ನಮ್ಮ ಮೈನ್ ಉದ್ದೇಶ ಒಂದೇ, ನಮ್ಮ ಮಾತೆಲ್ಲ ದುವಾ ಮಾಡ್ಬೋದು. ಪ್ರತಿಯೊಂದು ಮನುಷ್ಯರ ಅಕ್ಲೇನು ಅಲ್ಲ ಥರ ಅಕ್ಲಿಗೆ ದುನಿಯಲ್ಲ ಮೂಲದ ಸಕ್ಸಸ್ ಮಾಡ್ಬೇಡ ಸಹಿತ ಅವರ ಸಕ್ಸಸ್ ಮಾಡ್ಬೇಡಿ. ಅಲ್ಹಮ್ದುಲಿಲ್ಲಾಹ್. ಮೇ 1 ತನಕ ಕ್ವಾರಂಟೈನ್ ಇರಬೇಕು. ಮೇ 1 ತನಕ ಸೀಲ್ ಹಾಕಿದೆ ಅಂದರೆ 14 ದಿವಸ ಅಷ್ಟೇ. ಪೇಪರ್ಸ್ ಇದೆ, ಪೇಪರ್ಸ್ ಕೊಟ್ಟಿದ್ದಾರೆ. ನಿಗಾ ಘಟಕ ಇತ್ತಿನ ಎಂಬೆರೆನ ಬೊಡೆದಿ ಜೋಕ್ಲೆನು ಗುರುವಾರನೇ ನಿಗಾ ಘಟಕದ ಬಿಡುಗಡೆ ಮಾಡ್ತಿದ್ದೇನೆ. ತಂಕ್ಲೆನ ಪರಿಸರ ಕೊರೋನಾ ಸೋಂಕುದ ಹಿನ್ನೆಲೆ ಆಸ್ಪತ್ರೆ ಇತ್ತಿನಾರು ಗುಣ ಆತೇರಿ. ದೇವರ ದಯಟು ಈತಿನೇಟ ಮೂಲು ಬೇತೆ ಏರೆಗ್ಲ ಇಂದು ಪರಡಿದಿಜಿ ನನಲ ಒಂತೆ ದಿನ ನಮ್ಮ ಮಾತೆರ್ಲ ಜಾಗ್ರತೆ ಉಪ್ಪೊಡು. ದೇಶನ ಜಗತ್ತನ್ನು ಕಾಡುನ ಮಹಾಮಾರಿ ಕೊರೋನಾ ನಾಶ ಆವಡು ಮಾತೆರ್ಲ ಸುಖ ಶಾಂತಿ ನೆಮ್ಮದಿಡು ಬದುಕುಲೆಕ ಆವಡು ಪಂಡದು ಸ್ಮಾರ್ಟ್ ಸಿಟಿ ಬೊಕ ಸ್ಮಾರ್ಟ್ ಪ್ಲಾನೆಟ್ ವಾಣಿಜ್ಯ ಸಮುಚ್ಚಯದ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ಸಲೀಂ ಕುಂಪಾಲ ತೆರಿಪಾದೇರಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಇವತ್ತು ಸಲೀಂ ಹೆಗ್ಡೆ ಅವರು ಆಸ್ಪತ್ರೆಯಿಂದ ಬಂದಿದ್ದಾರೆ. ಈ ಕೊರೋನಾ ಎಂಬ ಮಹಾಮಾರಿಯಿಂದ ಜಯಿಸಿ ಅವರು ಹೊರಗೆ ಬಂದದಕ್ಕೆ ತುಂಬ ಸಂತೋಷವಾಗಿದೆ. ಹಾಗೂ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಶಾಸಕರು ಎಲ್ಲರಿಗೆ ತುಂಬ ಧನ್ಯವಾದಗಳು. ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ. ಹಾಗೂ ಈ ದೇಶ ಅಲ್ಲ ಪ್ರಪಂಚದಿಂದಲೇ ಕೊರೋನಾ ವೈರಸ್ ಎಂಬ ಸೋಂಕು ಹೋಗಲಿ ಎಂದು ಎಲ್ಲರೂ ಪ್ರಾರ್ಥಿಸ್ತಿದ್ದೇವೆ. ಹಾಗೂ ನಾವು ಪ್ರಾರ್ಥಿಸ್ತಿದ್ದೇವೆ. ನಾನು ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟ್ನ ಅಧ್ಯಕ್ಷನಾಗಿ ಎಲ್ಲರಿಗೆ ಧನ್ಯವಾದ ಅರ್ಪಿಸ್ತಿದ್ದೇನೆ. ಹಾಗೂ ಇವತ್ತು ಬಂದಂತಹ ನಮ್ಮ ಸಲೀಂ ಹೆಗ್ಡೆ ಅವರಿಗೆ ಹೃದಯದಿಂದ ಅಭಿನಂದಿಸ್ತಿದ್ದೇನೆ. ಹಾಗೂ ನಮ್ಮ ಎಲ್ಲ ಫ್ಲ್ಯಾಟಿನ ಹಾಗೂ 2 ಫ್ಲ್ಯಾಟಿನ ಸಮುಚ್ಚಯದವರು ಅವರನ್ನು ಚಪ್ಪಲೆ ತಟ್ಟಿ ಅವರು ಅಲ್ಲಾಹು ತಕ್ಬೀರ್ ಹೇಳಿ ಘೋಷಣೆಯೊಂದಿಗೆ ಕರೆದುಕೊಂಡು ಸ್ವಾಗತಿಸ್ತಾ ಬಂದಿದ್ದಾರೆ. ಹಾಗೂ ಈ ಮೀಡಿಯಾದವರಿಗೂ ಸಹ ನನ್ನ ತುಂಬ ಧನ್ಯವಾದ ಅರ್ಪಿಸ್ತಿದ್ದೇನೆ. ಇನ್ಶಾ ಅಲ್ಲಾ. ಸ್ಮಾರ್ಟ್ ಪ್ಲಾನೆಟ್ ಬೊಕ ಸ್ಮಾರ್ಟ್ ಸಿಟಿ ವಸತಿ ಸಮುಚ್ಚಯದ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ಸಿದ್ದಿಕ್ UK ಬೊಕ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.